ಒಮ್ಮೊಮ್ಮೆ ಅದೃಷ್ಟ ಎಂಬುದು ಹೇಗೆಲ್ಲ ಬದಲಾಗುತ್ತೆ ಅಂತ ಹೇಳಲು ಸಾಧ್ಯ ಇಲ್ಲ. ಈಗಂತೂ ಇಂಟರ್ನೆಟ್ ಎಂಬುದು ಶಕ್ತಿಯುತ ಮಾಧ್ಯಮವಾಗಿ ರೂಪುಗೊಂಡಿದೆ. ಹೀಗಾಗಿ ಒಂದೇ ಒಂದು ಫೋಟೋ, ವಿಡಿಯೋ ಒಬ್ಬರ ಬಾಳನ್ನೇ ಬದಲಾಯಿಸಬಹುದು. ಇಂಟರ್ನೆಟ್ ಸ್ಟಾರ್ಗಳಾಗಿ ಮಿಂಚುವಂತೆ ಮಾಡಬಹುದು. ಇದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ. ರಾಜಸ್ಥಾನದ ಹುಡುಗಿ ಕೇರಳದಲ್ಲಿ ರೂಪದರ್ಶಿಯಾಗಿ ಮಿಂಚುತ್ತಾ ಇರುವ ಫೋಟೋ ಒಂದು ಈಗ ವೈರಲ್ ಆಗ್ತಾ ಇದೆ. ಈ ಹುಡುಗಿ ಈಗ ಸಖತ್ ಖ್ಯಾತಿ ಗಳಿಸಿದ್ದು, ಈಕೆ ಮಾಡೆಲ್ ಆಗಿ ಬದಲಾದ ಕಥೆ ಈಗ ಎಲ್ಲರ ಗಮನ ಸೆಳೆದಿದೆ. ಛಾಯಾಗ್ರಾಹಕರೊಬ್ಬರ ಪ್ರತಿಭೆ, ಸೃಜನಶೀಲತೆ ಈಕೆಯ ಬದುಕನ್ನೇ ಬದಲಾಯಿಸಿದೆ. ಮೊನ್ನೆಯವರೆಗೆ ಜನನಿಬಿಡ ಪ್ರದೇಶಗಳಲ್ಲಿ ಬಲೂನ್ ಮಾರಾಟ ಮಾಡ್ತಾ ಇದ್ದ ಈ ಹುಡುಗಿ ಈಗ ಫೋಟೋಶೂಟ್ನಲ್ಲಿ ಮಾಡೆಲ್ ಆಗಿ ಮಿಂಚಿದ್ದಾರೆ. ಫೋಟೋಗ್ರಾಫರ್ ಒಬ್ಬರ ಸ್ಟೈಲಿಶ್ ಫೋಟೋಶೂಟ್ನಿಂದಾಗಿ ಇಂಟರ್ನೆಟ್ ಸ್ಟಾರ್ ಆಗಿ ಮಿಂಚುತ್ತಾ ಇದ್ದಾರೆ. ರಾಜಸ್ಥಾನಿ ಮೂಲದ ಕುಟುಂಬಕ್ಕೆ ಸೇರಿದ ಖುಷ್ಬೂ ಈ ಸ್ಫೂರ್ತಿದಾಯಕ ಕಥೆಯ ನಾಯಕಿ. ಕೇರಳದಲ್ಲಿ ಈಕೆ ಬಲೂನ್ ಮಾರ್ತಾ ಇದ್ರು. ಈಕೆಯನ್ನ ಕೇರಳದ ಅಂದಲೂರು ಕಾವು ಉತ್ಸವದಲ್ಲಿ ಪಯ್ಯನ್ನೂರು ಮೂಲದ ಛಾಯಾಗ್ರಾಹಕ ಅರ್ಜುನ್ ಕೃಷ್ಣನ್ ಎಂಬುವರು ಗುರುತಿಸಿದ್ರು. ಜೊತೆಗೆ ಈಕೆ ಒಂದಷ್ಟು ಫೋಟೋಗಳನ್ನ ಕ್ಲಿಕ್ಕಿಸಿ ಖುಷ್ಬೂ ಮತ್ತು ಆಕೆಯ ತಾಯಿಗೆ ತೋರಿಸಿದ್ರು. ಈ ಫೋಟೋವನ್ನ ಕಂಡು ಇವರಿಬ್ರು ಬಲು ಖುಷಿ ಪಟ್ಟಿದ್ರು. ಜೊತೆಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ಅರ್ಜುನ್ ಈ ಫೋಟೋವನ್ನ ಹಂಚಿಕೊಂಡಿದ್ರು. ಇದಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದ್ದಂತೆಯೇ ಅರ್ಜುನ್ ಸ್ನೇಹಿತ ಕೂಡ ಇವರ ಫೋಟೋ ಕ್ಲಿಕ್ಕಿಸಿದ್ದು, ಈ ಫೋಟೋಗಳಿಗೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತು. ಜೊತೆಗೆ ಹಲವಾರು ಮೇಕ್ ಓವರ್ ಫೋಟೋಶೂಟ್ಗಾಗಿ ಖುಷ್ಬೂ ಅವರ ಕುಟುಂಬವನ್ನ ಸಂಪರ್ಕಿಸಿದ್ರು. ಸ್ಟೈಲಿಸ್ಟ್ ರಮ್ಯಾ ಸಹಾಯದಿಂದ ಅರ್ಜುನ್ ಖುಷ್ಬೂ ಅವರ ಸುಂದರವಾದ ಚಿತ್ರಗಳನ್ನು ಚಿತ್ರೀಕರಿಸಿದ್ದಾರೆ.